ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಪರಿಣಾಮ 4 ಗುಡಿಸಲು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾದ ಘಟನೆ ಕೊರಟಗೆರೆ ಪಟ್ಟಣದ ಗಿರಿನಗರದಲ್ಲಿ ನಡೆದಿದೆ. ಪಟ್ಟಣದ ಪೊಲೀಸ್ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಜೊತೆ ಸ್ಥಳೀಯರು ಸೇರಿ ಬೆಂಕಿ ನಂದಿಸಿದ್ದಾರೆ. ಗುಡಿಸಲಿನಲ್ಲಿದ್ದ ದವಸ ಧಾನ್ಯ, ಬಟ್ಟೆ ಬರೆ, ಪಡಿತರ ಚೀಟಿ, ಆಧಾರ್ ಕಾರ್ಡ್ ಹಾಗೂ ಇತರ ದಾಖಲೆ ಪತ್ರಗಳು, ವಸ್ತುಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿದ್ದು 4 ಗುಡಿಸಲುಗಳು ಸೇರಿ ಸುಮಾರು 8 ಲಕ್ಷಕ್ಕೂ ಅಧಿಕ ವಸ್ತುಗಳು ಸುಟ್ಟು ಕರಕಲಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿಗಳು ಸೇರಿದಂತೆ ಪಟ್ಟಣ ಪಂಚಾಯತ್ನ ಸದಸ್ಯರು ಭೇಟಿ ನೀಡಿ ನಿರಾಶ್ರಿತರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ಭರವಸೆ ನೀಡಿದ್ದಾರೆ. ಗುಡಿಸಲುಗಳು ಇಲ್ಲ ಫೈರ್ ಕರ್ಸಿದ್ದೀವಿ ಸರ್, ಫೈರ್ ಕರ್ಸಿದ್ದೀವಿ ಸರ್. ಈಗ ಜಸ್ಟ್ ಇನ್ನು ಫೈರ್ ಬೆಳೀತಾ ಇದ್ದಾರೆ ಸರ್. ಎಲ್ಲ ಒಂದು ಗುಡಿಸಲುಗಳಿಗೆ ಬೆಂಕಿ ಬಿದ್ದಿತ್ತು ಅಂತ ಗೊತ್ತಾಯಿತು ಮತ್ತು ಆ ವಾರ್ಡಿನ ಸದಸ್ಯರ ಜೊತೆಗೆ ಒಂದು ಸ್ಥಳ ಪರಿಶೀಲನೆ ಮಾಡಿದ್ದೀನಿ. ನಮ್ಮ ಪಟ್ಟಣ ಪಂಚಾಯತಿಯಿಂದ ಏನು ಕೊಡಬೇಕು, ಈಗ ಧನ ಸಹಾಯದಿಂದ ನಾವು ಕೊಡ್ತೀವಿ. ಮತ್ತು ಮುಂದೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದ ಒಂದು ಈಗ G+2 ನಾವು ಮನೆ ಕೊಡ್ತಾ ಇದ್ದೀವಿ. ಅವರಿಗೆ ನಮ್ಮ ಸದಸ್ಯರ ಜೊತೆ ಕೂಡ ಮಾನ್ಯ ಶಾಸಕರ ಗಮನ ತಂದುಬಿಟ್ಟು ಅದಕ್ಕೊಂದು ನಿವೇಶನದಿಂದ ನಾವು ಕೊಡೋದಕ್ಕೆ ಏರ್ಪಾಡು ಮಾಡಿಕೊಡ್ತಾ ಇದ್ವಿ. ಈಗ ಎಲ್ಲರಿಗೂ ಒಂದು ಅರ್ಜೆಂಟಾಗಿ ನಾಳೆ 5,000 ರೂಪಾಯಿನ ಎಲ್ಲರಿಗೂ ಒಂದು ಪಟ್ಟಣ ಪಂಚಾಯತಿಯಿಂದ ಕೊಡ್ತೀವಿ. ಮತ್ತು ಸದಸ್ಯರು ಸಮಿತಿ ಅವರಿಗೆ ಸಹಾಯ ಮಾಡಿಕೊಡೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಮತ್ತು ತಾಲೂಕು ದಂಡಾಧಿಕಾರಿಗಳು ಇಬ್ಬರು ಸೇರಿ ಈ ಒಂದು ನಿರಾಶ್ರಿತ ಬಡ ಕುಟುಂಬಗಳಿಗೆ ಈಗ ಸದ್ಯಕ್ಕೆ ಏನು ಬೇಕೋ ಎಲ್ಲ ಥರದ ವ್ಯವಸ್ಥೆಯನ್ನು ಅತಿ ಶೀಘ್ರವಾಗಿ ಅನುಕೂಲ ಮಾಡಿಕೊಡ್ಲಿಕ್ಕೆ ತಹಶೀಲ್ದಾರ್ ಕೂಡ ಹೇಳೋಗಿದ್ದಾರೆ. ಹಾಗಾಗಿ ಪಟ್ಟಣ ಪಂಚಾಯತಿ ಕಡೆಯಿಂದ ಎಲ್ಲ ರೀತಿಯ ಇವರಿಗೆ ತಕ್ಷಣಕ್ಕೆ ಏನು ಬೇಕೋ ಎಲ್ಲ ಥರ ಸೌಲಭ್ಯಗಳನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ